ಬ್ರಹ್ಮಾವರದ ಕ್ರಾಸ್ಲ್ಯಾಂಡ್ ಕಾಲೇಜಿನ ವತಿಯಿಂದ ಗಣರಾಜ್ಯೋತ್ಸವ ಪ್ರಯುಕ್ತ ನಡೆದಂತ ಫ್ಲಾಶ್ ಮಾಬ್ ಮತ್ತು ಪ್ಲಾಸ್ಟಿಕ್ ಕುರಿತು ಎಚ್ಚರಿಸುವ ಬೀದಿ ನಾಟಕದ ದೃಶ್ಯಾವಳಿ ಎಲ್ಲರ ಗಮನ ಸೆಳೆಯಿತು. ಗುಂಪಿನಲ್ಲಿ ಸೇರಿದ ಕಾಲೇಜು ವಿದ್ಯಾರ್ಥಿಗಳು ಹಿನ್ನೆಲೆ ಧ್ವನಿಗೆ ನರ್ತಿಸುತ್ತಿದ್ದರು. ವಿವಿಧ ಹಾಡುಗಳ ತುಣುಕನ್ನು ಸೇರಿಸಿ ಮಾಡಿದ ಹಾಡಿಗೆ ಸುಮಾರು 20ಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳು ಕುಣಿಯುತ್ತಿದ್ದರೆ, ದಾರಿಹೋಕರು ಇವರ ನೃತ್ಯದ ಸೊಬಗಿಗೆ ಕೆಲಕಾಲ ನಿಂತು ನೃತ್ಯವನ್ನು ಆಸ್ವಾದಿಸಿದರು. ಹೌದು, ಬ್ರಹ್ಮಾವರದ ಕ್ರಾಸ್ಲ್ಯಾಂಡ್ ಕಾಲೇಜಿನ ವತಿಯಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ನಡೆದ ಫ್ಲಾಶ್ ಮಾಬ್ ಮತ್ತು ಪ್ಲಾಸ್ಟಿಕ್ ಕುರಿತು ಎಚ್ಚರಿಸುವ ಬೀದಿ ನಾಟಕದ ದೃಶ್ಯಾವಳಿ ಇವು. ಪ್ರತಿ ವರ್ಷ ಗಣರಾಜ್ಯೋತ್ಸವದಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಕಾಲೇಜಿನ ಎನ್ಎಸ್ಎಸ್ ಮತ್ತು ರೆಡ್ ಕ್ರಾಸ್ ವತಿಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಇವರು ಹಮ್ಮಿಕೊಳ್ಳುತ್ತಾರೆ. ಆದರೆ ಈ ಬಾರಿ ಫ್ಲಾಶ್ ಮಾಬ್ ಮತ್ತು ಬೀದಿ ನಾಟಕದ ಮೂಲಕ ವಿನೂತನವಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಗಿದೆ. And especially people who are in Brahmawar, those who are traveling from Brahmawar to Chanda can find the reason why we have thought of doing it. We have been doing it every year. Last few years what we did was our students went to the different houses nearby, handbills were given and they talked to the people over there. But this time we thought it should be different and it should be done on a large scale. So we had a discussion and the NSS officer and the Youth Red Cross officer both were very happy about it, and I would like to congratulate both of them and all my students. ಬೀದಿ ನಾಟಕದ ಮೂಲಕ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಚ್ಛತೆಯ ಪಾಠವನ್ನು ಸಾರ್ವಜನಿಕರಿಗೆ ಮಾಡಿದರು. ನಮ್ಮ ನೇತಾರರು ಯಾವ ರೀತಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಎನ್ನುವುದನ್ನು ಅಣಕ ಮಾಡಿ ತೋರಿಸಿದರು. ಟೀಚರ್ಸ್ ಹೇಳಿದ್ರು, ಬ್ರಹ್ಮಾವರದಲ್ಲಿ ಇದುವರೆಗೆ ಫ್ಲಾಶ್ ಮಾಬ್ ಅಂತ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಫ್ಲಾಶ್ ಮಾಬ್ ಅನ್ನು ಪ್ರಪ್ರಥಮ ಬಾರಿಗೆ ಬ್ರಹ್ಮಾವರದಲ್ಲಿ ಮಾಡುವುದರ ಮೂಲಕ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಹಾಗೂ ಸ್ವಚ್ಛತೆಯ ಬಗ್ಗೆ ಜನರಿಗೆಲ್ಲ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಟೀಚರ್ಸ್ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಹೇಳಿದರು, ಸ್ವಚ್ಛತೆ ಬಗ್ಗೆ ಈ ಸರ್ತಿ ಫ್ಲಾಶ್ ಮಾಬ್ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ. ನಾವೆಲ್ಲರೂ ಬಹಳ ಖುಷಿಯಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಸುಮಾರು ಅರ್ಧ ಗಂಟೆಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಕುತೂಹಲದಿಂದ ವೀಕ್ಷಿಸುತ್ತಿದ್ದರೆ, ಇನ್ನು ಕೆಲವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಕಾಲೇಜು ವಿದ್ಯಾರ್ಥಿಗಳ ಜಾಗೃತಿಗಾಗಿ ಮಾಡಿದ ಪ್ರಯತ್ನಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದರು. ಹರೀಶ್ ಕಿರಣ್ ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.